ಯಾವಾಗಲೂ ಅದೇ ಸಪ್ಪೆ ಚಪಾತಿಯನ್ನು ತಿಂದು ತಿಂದು ಬೇಜಾರಾಗಿದ್ದರೆ ಒಂದ್ಸರಿ ಈ ಥರ ಡಿಫ್ರೆಂಟ್ ಆಗಿರುವಂಥ ತುಂಬಾ ರುಚಿಯಾಗಿರುವಂಥ ಆಲೂ ಚಪಾತಿಯನ್ನು ಟ್ರೈ ಮಾಡಿ ನೋಡಿ. ತುಂಬ ಸುಲಭ ಇದೆ ಈ ರೆಸಿಪಿ. ಇದನ್ನು ಮಾಡೋದಕ್ಕೆ ಒಂದು 3-4 ಆಲೂಗಡ್ಡೆನ ಕಟ್ ಮಾಡ್ಕೊಂಡಿದ್ದೇನೆ. ತೊಳ್ಕೊಂಡು ಕಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಕುಕ್ಕರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ, ಆಮೇಲೆ ರುಚಿಗೆ ಒಂದು ಸ್ವಲ್ಪ 1/4 ಚಮಚದಷ್ಟು ಉಪ್ಪು ಹಾಕಿ ಬೇಯಿಸ್ಕೋಬೇಕು. ಒಂದು 3-4 ವಿಷಲ್ ಹಾಕಿಸ್ಕೊಳ್ಳಿ. ಅಷ್ಟರಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ನಾನು. ಒಂದು 1/4 ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಚಿಟಿಕೆಯಷ್ಟು ಅರಿಶಿಣನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೈದಾ ಸೇರಿಸೋದ್ರಿಂದ ಆಲೂ ಚಪಾತಿ ಸ್ಟಫ್ಡ್ ಇರುತ್ತಲ್ವ, ಸೊ ನಾವು ಚಪಾತಿ ಮಾಡುವಾಗ ಅದು ಬ್ರೇಕ್ ಆಗಲ್ಲ. ಇವಾಗ ಒಂದು ಅರ್ಧ ಬೌಲಷ್ಟು ನೀರನ್ನು ಹಾಕ್ಕೊಂಡು, ಅಂದರೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಫಸ್ಟ್ ನಾವು ಹಿಟ್ಟನ್ನು ಒದ್ದೆ ಮಾಡ್ಕೋಬೇಕು. ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಾದ ನಂತರ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ಅಂಟು ಬರೋ ಥರ ನಾದ್ಕೊತೀರ ಅಷ್ಟು ಒಳ್ಳೆಯದು. ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಕೂಡ ಸೇರಿಸ್ಕೊಂಡು ಹಿಟ್ಟನ್ನು ತುಂಬ ಚೆನ್ನಾಗಿ ಮೆತ್ತಗೆ ತುಂಬ ಅಂಟು ಬರೋ ಥರ ನಾದ್ಕೊಳ್ಳಿ. ಒಂದು 5-8 ನಿಮಿಷ ಆದರೂ ನೀವು ನಾದ್ಕೋಬೇಕು. ನೋಡಿ, ಇಷ್ಟು ಮೆತ್ತಗೆ ಇಷ್ಟು ಅಂಟಾಗಿ ಬರಬೇಕು. ಇವಾಗ ಇದನ್ನ ಮುಚ್ಚಿಟ್ಟು ಒಂದು 5 ನಿಮಿಷ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಆಲೂ ಸ್ಟಫನ್ನು ರೆಡಿ ಮಾಡ್ಕೊಳ್ಳೋಣ. ಆಲೂಗಡ್ಡೆ ಬೆಂದಿದೆ. ಇವಾಗ ನಾವಿದನ್ನ ಸಿಪ್ಪೆ ತೆಗೆದು ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಎಲ್ಲೂ ಉಂಡೆ ಗಂಟು ಇರಬಾರ್ದು. ಯಾಕಂತಂದರೆ ಸ್ಟಫ್ ಮಾಡಿ ಚಪಾತಿನ ನಾವು ಮಾಡೋದ್ರಿಂದ ಈ ಥರ ನುಣ್ಣಗೆ ನೈಸಾಗಿ ನೀವು ರೆಡಿ ಮಾಡ್ಕೋಬೇಕು. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಡಿ. ಅದೊಂಚೂರು ಬಿಸಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಾದ ನಂತರ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ರೆಡಿ ಮಾಡಿಟ್ಟಿರುವಂಥ ಆಲೂ ಅದನ್ನ ಹಾಕ್ಕೊಳ್ಳಿ. ಸ್ಮ್ಯಾಶ್ ಮಾಡಿದ್ವಲ್ವ ಅದನ್ನ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ನಾವು ಮಸಾಲೆ ಇಂಗ್ರೀಡಿಯೆಂಟ್ಸನ್ನು ಹಾಕೋಬೇಕಾಗುತ್ತೆ. ಮೊದಲಿಗೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸಿ, ಉಪ್ಪು ತುಂಬ ಜಾಸ್ತಿ ಬೇಡ. ಹಾಗೆಯೇ ಒಂದು ಸ್ವಲ್ಪ ಚಾಟ್ ಮಸಾಲ ಸೇರಿಸಿ, ರುಚಿ ತುಂಬ ಚೆನ್ನಾಗಿರುತ್ತೆ. ಫ್ಲೇವರ್ ಡಿಫ್ರೆಂಟ್ ಆಗಿರುತ್ತೆ. ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ, ಅರ್ಧ ಟೀ ಸ್ಪೂನಷ್ಟು ಖಾರ ಪುಡಿ, ಅರ್ಧ ಟೀ ಸ್ಪೂನಷ್ಟು ಒಂದು ಚಿಟಿಕೆಯಷ್ಟು ಅರಿಶಿನ, ಅರ್ಧ ಟೀ ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಒಂದು ಚೂರು ಲಿಂಬೆ ರಸನ ಹಿಂಡ್ಕೊಳ್ಳಿ. ಇಷ್ಟೇ ಮಸಾಲೆ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಆಲೂ ಸ್ಟಫನ್ನು. 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಆದ ನಂತರ ಸ್ಟವ್ವಿಂದ ನಾವು ಇದನ್ನ ಇಳಿಸ್ಬೋದು. ಇಳಿಸಿ ಇದನ್ನೊಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಯಾಕಂತಂದರೆ ನಾವಿದ್ರ ಉಂಡೆನ ಮಾಡಿಬಿಟ್ಟು ಸ್ಟಫ್ ಮಾಡಬೇಕಾಗುತ್ತೆ. ಸೊ ಬಿಸಿ ಇರುವಾಗ ಅದು ಆಗಲ್ಲ. ಸೊ ಸ್ವಲ್ಪ ಇದು ತಣ್ಣಗಾದ ನಂತರ ನೀಟಾಗಿ ಉಂಡೆನ ರೆಡಿ ಮಾಡ್ಕೊಳ್ಳಿ ಕ್ಲೀನಾಗಿ. ಇನ್ನೊಂದು ನೆನಪಿಟ್ಕೊಳ್ಳಿ, ಈ ಆಲೂ ಸ್ಟಫ್ದು ಉಂಡೆ ಇರುತ್ತಲ್ವ, ಅದು ಚಪಾತಿ ಉಂಡೆಗಳು ಎಷ್ಟಿರುತ್ತೆ ಅಷ್ಟು ಇದ್ದರೆ ಸಾಕು. ಯಾಕಂತಂದರೆ ಜಾಸ್ತಿ ಇದ್ದರೆ ಅದನ್ನ ನಾವು ಬಾಜಿ ಥರ ಸಬ್ಜಿ ಥರ ತಿನ್ಬೋದು, ಏನೂ ತೊಂದರೆ ಇಲ್ಲ. ಕೆಲವೊಂದು ಸರಿ ನಾವು ಹಿಟ್ಟು ಸ್ವಲ್ಪ ಕಮ್ಮಿ ಕಲಸಿರ್ತೀವಿ, ಆವಾಗ ಆಲೂ ಸಬ್ಜಿ ಉಳಿದ್ರೆ ಅದನ್ನ ನೀವು ಚಪಾತಿ ತಿನ್ನೋದಕ್ಕೆ ಉಪಯೋಗ ಮಾಡ್ಬೋದು. ಈಗ ನಾವು ಚಪಾತಿ ಮಾಡುವಂಥ ಉಂಡೆಗಳನ್ನು ರೆಡಿ ಮಾಡಿಕೊಂಡು ಇವಾಗ ನಾವಿದನ್ನ ಒಂದು ಸ್ವಲ್ಪ ಲಟ್ಟಿಸ್ಕೋಬೇಕು. ಒಣ ಹಿಟ್ಟನ್ನು ಸೇರಿಸ್ಬಿಟ್ಟು ಈ ಥರ ಕೈಯಿಂದ ಪ್ರೆಸ್ ಮಾಡಿ ಒಂದು ರೌಂಡು ನೀವು ನೀಟಾಗಿ ಲಟ್ಟಿಸ್ಕೋಬೇಕು. ತುಂಬ ಅಂದರೆ ತುಂಬ ತೆಳು ಚಪಾತಿ ಥರ ಅಲ್ಲ, ಸ್ವಲ್ಪ ದಪ್ಪ ಇರಬೇಕು. ಯಾಕಂತಂದರೆ ಇದಕ್ಕೆ ನಾವು ಆಲೂ ಸ್ಟಫನ್ನು ಹಾಕೋದ್ರಿಂದ ತುಂಬ ತೆಳ್ಳಗೆ ಮಾಡಿದರೆ ಕಷ್ಟ ಆಗುತ್ತೆ ನಿಮಗೆ. ಆಮೇಲೆ ಸ್ಟಫ್ಡ್ ಚಪಾತಿನ ರೆಡಿ ಮಾಡೋದಕ್ಕೆ ಸ್ವಲ್ಪ ದಪ್ಪನೇ ಇರಲಿ. ಈ ಥರ ಕ್ಲೀನಾಗಿ ಲಾಕ್ ಮಾಡಿಕೊಂಡು ಮತ್ತೆ ನಾವು ಕೈಯಿಂದನೇ ಒತ್ಬಿಟ್ಟು ಇದನ್ನ ಚಪಾತಿ ಅದಕ್ಕೆ ರೆಡಿ ಮಾಡಿದರೆ ಸಾಕು. ಇವಾಗ ನಾವು ಲಟ್ಟಣಿಗೆಯನ್ನು ಉಪಯೋಗಿಸುವಂಥ ಅವಶ್ಯಕತೆ ಇಲ್ಲ. ಲಟ್ಟಣಿಗೆ ಉಪಯೋಗ ಮಾಡಿದರೆ ಸ್ಟಫ್ ಏನು ಹಾಕ್ಕೊಂಡಿದ್ದೀವಿ ಅದು ಹೊರಗಡೆ ಬರುತ್ತೆ. ಆದ್ದರಿಂದ ಆದಷ್ಟು ಕೈಯಲ್ಲೇ ರೆಡಿ ಮಾಡ್ಕೊಳ್ಳಿ ತಟ್ಬಿಟ್ಟು. ಇವಾಗ ಒಂದು ತವನ ಚೆನ್ನಾಗಿ ಕಾಯಿಸ್ಬಿಟ್ಟು ಎಣ್ಣೆನ ಅಪ್ಲೈ ಮಾಡಿಬಿಟ್ಟು ಈ ಆಲೂ ಸ್ಟಫ್ಡ್ ಚಪಾತಿ ಇರುತ್ತಲ್ವ ಅದನ್ನ ಹಾಕಿಬಿಟ್ಟು ಮೇಲೊಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿ ಕಾಯಿಸ್ಕೊಳ್ಳಿ. ಒಂದೇ ಸೈಡ್ ಜಾಸ್ತಿ ಕಾಯಿಸೋಕ್ಕೆ ಹೋಗಬೇಡಿ. ಅವಾಗವಾಗ ಮಗುಚಿ ಹಾಕಿ ಕಾಯಿಸ್ತಾ ಇರಿ, ಇಲ್ಲದಿದ್ದರೆ ಒಂದು ಸೈಡ್ ಕರಟಿ ಹೋಗುತ್ತೆ. ಯಾವಾಗಲೂ ಚಪಾತಿ ಕಾಯಿಸುವಾಗ ನಾವು ಬೇಗ ಅದನ್ನ ಮಗುಚಿ ಹಾಕ್ತಾ ಇರಬೇಕು. ಇಲ್ಲದಿದ್ದರೆ ಒಂದು ಸೈಡ್ ಜಾಸ್ತಿ ಕಾದೋಗುತ್ತೆ. ಇವಾಗ ನಾನು ಇದಕ್ಕೊಂದು ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ, 3-4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಹುಣಸೆ ಹಣ್ಣು,
ಒಂದು ತುಂಡು ಈರುಳ್ಳಿ, ಒಂದೆರಡು ಎಸಳು ಬೆಳ್ಳುಳ್ಳಿ, ಒಂದು ತುಂಡು ಶುಂಠಿ, ಉಪ್ಪು ಮತ್ತು ರುಚಿಗೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಒಂಚೂರು ನೀರನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡಿಕೊಂಡು ರುಬ್ಕೊಂಡು ಚಟ್ನಿನ ಮಾಡ್ಕೊಳ್ಳಿ. ಯೂಶ್ವಲ್ ಆಗಿ ಈ ಚಪಾತಿನ ಹಾಗೇ ತಿನ್ಬೋದು, ಬಟ್ ಆ ಗ್ರೀನ್ ಚಟ್ನಿ ಅಂತಂದರೆ ನನ್ನ ಮಗಳಿಗೆ ತುಂಬ ಇಷ್ಟ. ಅದು ತುಂಬ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಒಂದ್ಸರಿ ನೀವು ಮಾಡಿದರೆ ಅದರ ರುಚಿ ಹಿಡಿತೀರಾ. ಪರಾಟ ಚಪಾತಿ ಜೊತೆ ಆ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸೊ ಇಷ್ಟೇ, ಈ ರೆಸಿಪಿ ಒಂದ್ಸರಿ ಟ್ರೈ ಮಾಡಿ. ಮರೀದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.